ಹಾಯ್ ಹಲೋ ನಮಸ್ಕಾರ. ಅಮ್ಮೀಸ್ ಕುಕ್ಕರಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಸ್ಪೆಷಲ್ ಆಗಿರುವಂಥ ರೆಸಿಪಿ ಜೊತೆ ಬಂದಿದ್ದೀನಿ. ಈ ರೆಸಿಪಿ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇದೇನು ಅಂತಂದರೆ ಮಂಗಳೂರು ಕಡೆ ಮಾಡುವಂತಹ ಆಲೂ ಪೋಡಿ ಹಾಗೂ ಇದಕ್ಕೊಂದು ಸೂಪರ್ ಆಗಿರುವಂಥ ಚಟ್ನಿ. ಈ ಪೋಡಿ ಅಂತಂದರೆ ಮಂಗಳೂರು ಕಡೆ ಯೂಶ್ವಲಿ ಬಜ್ಜಿಗಳನ್ನು ಪೋಡಿ ಅಂತ ಕರೀತಾರೆ. ಇವತ್ತಿನ ಈ ರೆಸಿಪಿಯ ಸ್ಪೆಷಲ್ ಏನು ಅಂತಂದರೆ ಈ ಪೋಡಿನ ತುಂಬ ಸ್ಪೈಸಿಯಾಗಿ ಮಸಾಲೆ ಎಲ್ಲ ಸೇರಿಸಿ ಸ್ಪೆಷಲಾಗಿ ಮಾಡಿದ್ದೇನೆ. ಹಾಗೆ ಅದಕ್ಕೊಂದು ಸೂಪರ್ ಆಗಿರುವಂಥ ಚಟ್ನಿ ಕೂಡ ಮಾಡಿದ್ದೇನೆ. ಈ ಎರಡರ ವಿಡಿಯೋನ ಇವತ್ತಿನ ರೆಸಿಪಿಯಲ್ಲಿ ಹಾಕಿದ್ದೇನೆ. ನನ್ನ ಈ ವಿಡಿಯೋನ ಕಡೆಯ ತನಕ ನೋಡಿ, ಹಾಗೆ ಈ ರೆಸಿಪಿನ ತಪ್ಪದೆ ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವು ತುಂಬ ಇಷ್ಟಪಡ್ತೀರಾ. ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋ ಲೈಕ್ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಪ್ರಯತ್ನನ ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಈ ಖಾರವಾದ ಪೋಡಿ ಮತ್ತು ಚಟ್ನಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಸೂಪರ್ಬ್ ಆಗಿರುತ್ತೆ. ಇದನ್ನ ಬಿಸಿ ಬಿಸಿಯಾಗಿ ತಿಂದರೂ ಇನ್ನೂ ಮಸ್ತಾಗಿರುತ್ತೆ. ಈ ಖಾರವಾದ ಪೋಡಿ ಹಾಗೂ ಚಟ್ನಿನ ಹೇಗೆ ಮಾಡೋದು ಅಂತ ನಾನು ನನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪೋಡಿ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಚಟ್ನಿ ರುಬ್ಬೋಕ್ಕೆ ಒಂದು ಸ್ಮಾಲ್ ಜಾರ್ ತಗೊಳ್ಳಿ. ಅದಕ್ಕೆ ಒಂದು ಕಪ್ಪಷ್ಟು ತೊಳೆದಿಟ್ಟಿರುವಂತಹ ಪುದೀನ ಹಾಕ್ಕೊಳ್ಳಿ, ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು 2ರಿಂದ 3 ಅಥವಾ ನಿಮಗೆ ಖಾರ ಜಾಸ್ತಿ ಬೇಕಾದರೆ 4 ಮಿರ್ಚಿ ಹಾಕ್ಕೊಳ್ಳಿ, ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ 2 ಸ್ಪೂನಷ್ಟು ಅಥವಾ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಒಂದು 2 ಸ್ಪೂನಷ್ಟು, ನಾನು ಕೋಕೋನಟ್ ಜಾಸ್ತಿ ಹಾಕಿಲ್ಲ, 2 ಸ್ಪೂನಷ್ಟು ತುರಿದ ಕೋಕೋನಟ್ ಹಾಕ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ. ನೀವು ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು 1/4 ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ. ನಿಮಗೆ ಒಂದು 1/4 ಕಪ್ ನೀರು ಸಾಕು. 1/4 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ನೋಡಿ, ಈಗ ಪೋಡಿಗೆ ಬೇಕಾಗಿರುವಂತಹ ಸೂಪರ್ ಆಗಿರೋ ಗ್ರೀನ್ ಖಾರ ಚಟ್ನಿ ರೆಡಿಯಾಗಿದೆ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಪುದೀನ ಲೀವ್ಸ್ ಹೆಲ್ತಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಚಟ್ನಿ ರೆಡಿಯಾಗಿದೆ. ಇವಾಗ ಪೋಡಿ ಮಾಡಬೇಕು. ನಾವು ಪೋಡಿ ಮಾಡಬೇಕು ಅಂತಂದರೆ ಮೀಡಿಯಮ್ ಗಾತ್ರದ 2 ಆಲೂಗಡ್ಡೆ ತಗೊಳ್ಳಿ. ಅದನ್ನ ಚೆಂದ ಮಾಡಿ ನೀರಲ್ಲಿ ವಾಶ್ ಮಾಡಿ ಅದರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ತೆಗೆದಾದ ನಂತರ ಅದನ್ನ ಸಣ್ಣಗೆ ಹಚ್ಕೋಬೇಕು. ತುಂಬ ದಪ್ಪ ಬೇಡ, ತೆಳುವಾಗಿ ಹಚ್ಕೊಳ್ಳಿ. ತೆಳುವಾಗಿ ಹಚ್ಚಿದರೆ ಪೋಡಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 2 ಆಲೂಗಡ್ಡೆ ತಗೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈಗ ನೀಟಾಗಿ ತೆಳುವಾಗಿ ಹಚ್ಕೊತಾ ಇದ್ದೀನಿ. ಆಲೂಗಡ್ಡೆನ ನೀಟಾಗಿ ಸ್ಲೈಸ್ ಮಾಡಿ ತೆಗೆದಿಟ್ಕೊಳ್ಳಿ. ಅದಾದ ನಂತರ ನಾವು ಈಗ ಪೋಡಿಗೆ ಮಸಾಲ ರೆಡಿ ಮಾಡಬೇಕಾಗುತ್ತೆ. ಪೋಡಿ ಕಲಸಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಬೌಲಿಗೆ 10ರಿಂದ 12 ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ಳಿ. ನಾನು ದೊಡ್ಡ ಗಾತ್ರದ ಆಲೂಗಡ್ಡೆ ತಗೊಂಡಿದ್ದರಿಂದ 10ರಿಂದ 12 ಸ್ಪೂನಷ್ಟು ನಮಗೆ ಕಡಲೆ ಹಿಟ್ಟು ಬೇಕಾಗುತ್ತೆ. ಅದಕ್ಕೆ ನಿಮಗೆಷ್ಟು ಖಾರ ಬೇಕು ನೋಡ್ಕೊಂಡು ಹಾಕಿ. ನಾನಿಲ್ಲಿ 1/2 ಸ್ಪೂನು ಖಾರ ಪುಡಿ ಹಾಕಿದ್ದೀನಿ. ಅದಾದ ನಂತರ ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಚಿಲ್ಲಿ ಫ್ಲೇಕ್ಸ್, ಮಿರ್ಚಿಯನ್ನು ಸ್ಮಾಲಾಗಿ ಗ್ರೈಂಡ್ ಮಾಡಿ ಸ್ಮಾಲ್ ಫ್ಲೇಕ್ಸ್ ಟೈಪ್ ಮಾಡಿ ಹಾಕಿ. ಇದು ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಆದ ನಂತರ, ಮತ್ತು ಖಾರನೂ ಜಾಸ್ತಿ ಬರುತ್ತೆ. ಅದಾದ ನಂತರ ಒಂದು 1/2 ಚಮಚದಷ್ಟು ಜೀರಾ ಮತ್ತು ಒಂದು 1/4 ಚಮಚದಷ್ಟು ಓಮಕಾಳು ಹಾಕಿದ್ದೀನಿ. ಗ್ಯಾಸ್ ಅಥವಾ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಇದು ತುಂಬ ಒಳ್ಳೆಯದು. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು 1/4 ಸ್ಪೂನ್ ಅಲ್ಲ, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು 1/4 ಕಪ್ಪಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೀವು ನೀರು ಮಾತ್ರ ನೋಡಿಕೊಂಡು ಹಾಕಿ. ನಾನಿಲ್ಲಿ ಫಸ್ಟ್ 1/4 ಕಪ್ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಮೊಸರು ಎಲ್ಲ ಹಾಕಿರೋದ್ರಿಂದ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಫಸ್ಟ್ ಒಂದು ಚಿಕ್ಕ ಕಪ್ಪಲ್ಲಿ 1/2 ಕಪ್ ನೀವು ನೀರು ಹಾಕ್ಕೊಂಡು ಕಲಿಸ್ಬೋದು. ಆಮೇಲೆ ನಿಮಗೆ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಬೇಕು ಅಂತಂದರೆ ಹಾಕ್ಕೊಂಡು ಮತ್ತೆ ಕಲಿಸ್ಬೋದು. ಹಿಟ್ಟು ಯಾವಾಗ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ಕನ್ಸಿಸ್ಟೆನ್ಸಿವರೆಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಳ್ಳಿ.
ಕ್ವಾಂಟಿಟಿ ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಿಟ್ಟು. ಇಷ್ಟು ಬರಬೇಕಾದ್ರೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಇವಾಗ ನಮ್ಮದು ಹಿಟ್ಟು ರೆಡಿ ಆಗಿದೆ. ಇವಾಗ ನಾವು ಸ್ಲೈಸ್ ಮಾಡಿಟ್ಟಿರುವಂಥ ಪೊಟೆಟೋನ ಅದರಲ್ಲಿ ಮಿಕ್ಸ್ ಮಾಡಿ ಇಡಬೇಕು. ಪೊಟೆಟೋನ ಜಾಸ್ತಿ ಮಿಕ್ಸ್ ಮಾಡಿ ಇಡಬಾರ್ದು, ಜಾಸ್ತಿ ಹೊತ್ತು ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಇಡಬಾರ್ದು. ಒಂದು 2 ಮಿನಿಟ್ಸ್ ಇಟ್ಟರೆ ಸಾಕು. ಈಗ ಫ್ರೈ ಮಾಡೋಕ್ಕೆ ಒಂದು ಪ್ಯಾನನ್ನು ತಗೊಂಡು ನೀವು ಯಾವುದು ಕುಕ್ಕಿಂಗ್ ಆಯಿಲ್ ಹಾಕ್ತೀರೋ ಅದನ್ನ ಹಾಕ್ಕೊಳ್ಳಿ. ಫ್ರೈ ಮಾಡೋಕ್ಕೆ ನಾನಿಲ್ಲಿ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ. ಆಯಿಲ್ ಕುದಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸಿ, ಜಾಸ್ತಿ ಉರಿಯಲ್ಲಿಟ್ಟು ಕುದಿಸಿದರೆ ಅದು ಡ್ರೈ ರೋಸ್ಟ್ ಆಗಿಬಿಡುತ್ತೆ. ಅದಾದ ನಂತರ ಕಲಸಿಟ್ಟಿರುವಂಥ ಪೊಟೆಟೋನ ಎರಡೂ ಸೈಡ್ ಅಪ್ ಆ್ಯಂಡ್ ಡೌನ್ ಎರಡೂ ಸೈಡ್ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡಿ ಇವಾಗ ನೀವು ಆಯಿಲಿಗೆ ಬಿಡಬೇಕು. ಒಂದೊಂದಾಗಿ ಆಯಿಲ್ಗೆ ಹಾಕೊಂಡ್ಬನ್ನಿ. ನಾನಿಲ್ಲಿ 2 ರಿಂದ 3 ಸ್ವಲ್ಪ ಕಮ್ಮಿ ಆಯಿಲ್ ಇಟ್ಟಿರೋದ್ರಿಂದ 2 ರಿಂದ 3 ಪೊಟೆಟೋನ ತಗೊಂಡಿದ್ದೀನಿ ಸ್ಲೈಸಸನ್ನು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಅದನ್ನು ಫ್ರೈ ಮಾಡಬೇಕು. ಫ್ಲೇಮ್ ಜಾಸ್ತಿ ಮಾಡಿದರೆ ರೋಸ್ಟ್ ಆಗಿಬಿಡುತ್ತೆ, ಸುಟ್ಟು ಹೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ಪೈಸಿ ಆಗಿರುವಂತಹ ಸೂಪರ್ ಆಗಿರುವಂತಹ ಆಲೂ ಪೂಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ಬಿಸಿ ಬಿಸಿಯಾಗಿ ನೀವು ಚಟ್ನಿ ಜೊತೆ ತಿಂದರೆ ಮಸ್ತಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ಸೂಪರ್ ಆಗಿರುತ್ತೆ. ಈ ರೆಸಿಪಿನ ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಪ್ರೋತ್ಸಾಹಿಸಿ ಸಹಕರಿಸಿ. ಎಲ್ರಿಗೂ ಧನ್ಯವಾದಗಳು. ಶುಭವಾಗಲಿ.